ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಪ್ರತಿಷ್ಠಿತ ಸ್ವೀಟ್ಸ್ ಮತ್ತು ಬೇಕರಿಯ ನೂತನ ಮಳಿಗೆ ಮಿಶ್ರಬೇಡ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಳಿಯ ಗಣೇಶ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಮಳಿಗೆಯನ್ನ ಉದ್ಘಾಟಿಸಿದ ಬಸರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಬಿ ಅಪ್ಪಣ್ಣ ಹೆಗ್ಡೆಯವರು ಬೆಳೆಯುತ್ತಿರುವ ಕುಂದಾಪುರ ನಗರಕ್ಕೆ ವಿಶಿಷ್ಟ ಶೈಲಿಯ ಗುಣಮಟ್ಟಕ್ಕೆ ಹೆಸರುವಾಸಿಯಾದ ಪೇಡ ಮಳಿಗೆಯ ಅಗತ್ಯವಿತ್ತು. ಅದೀಗ ಆರಂಭಗೊಂಡಿರುವುದು ಸಂತಸದ ಸಂಗತಿ. ಇಲ್ಲಿಗೆ ಬರುವ ಗ್ರಾಹಕರನ್ನ ನಗುಮುಖದಿಂದ ಸ್ವಾಗತಿಸಿ ಮಾತನಾಡಿಸುವ ಮೂಲಕ ಉತ್ತಮ ಸೇವೆಯನ್ನ ನೀಡಿದಲ್ಲಿ ಖಂಡಿತವಾಗಿಯೂ ಈ ಮಳಿಗೆಯನ್ನ ಜನಪ್ರಿಯಗೊಳಿಸಲು ಸಾಧ್ಯ ಎಂದು ಹೇಳಿ ಶುಭ ಹಾರೈಸಿದರು. ಆ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಜನಸಂಖ್ಯೆ ಹಾಗೂ ಜನರ ಬೇಡಿಕೆಗಳು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮಾದರಿಯ ಒಂದು ವಿಶ್ವಾಸ ಅಂತ ಹೇಳಿದ್ರೆ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ, ಆದರೆ ಕ್ವಾಲಿಟಿಯ ಬಗ್ಗೆ ಅವರಿಗೆ ಒಳ್ಳೆಯ ಒಂದು ಆ ಕಂಪನಿಗೆ ಒಳ್ಳೆಯ ಹೆಸರಿದೆ. ಆ ಒಂದು ನಮ್ಮ ಕಂಪನಿಯ ಒಂದು ಶಾಖೆ ಇಲ್ಲಿ ಉದ್ಘಾಟನೆಗೊಂಡು ಬಹುಶಃ ನಮ್ಮವರ ಎಲ್ಲ ಸಹಕಾರದಿಂದ, ಅಂದರೆ ಕುಂದಾಪುರ ಜನತೆಯ ಸಹಕಾರದಿಂದ ಅದು ವೃದ್ಧಿಗೊಂಡು ಜನರ ಬೇಡಿಕೆಯನ್ನು ಪೂರೈಸುವುದರೊಂದಿಗೆ ಉತ್ತಮ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ಒದಗಿಸುವುದು ಅವರ ಕರ್ತವ್ಯ. ರಾಜ್ಯ ಮಾತ್ರವಲ್ಲದೆ ಗೋವಾ, ಮಹಾರಾಷ್ಟ್ರದಲ್ಲೂ ಬಿಗ್ ಮಿಶ್ರಾ ಪೇಡದ ಮಳಿಗೆಗಳಿದ್ದು ಕುಂದಾಪುರದಲ್ಲಿ ಆರಂಭಗೊಂಡಿರುವುದು 187ನೇ ಮಳಿಗೆಯಾಗಿದೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಒಟ್ಟಾರೆ ಇದು 9ನೇ ಮಳಿಗೆಯಾಗಿದೆ. ಕುಂದಾಪುರದ ಪುರಸಭೆಯ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಟನ್, ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮಾಜಿ ಆಡಳಿತ ಧರ್ಮದರ್ಶಿ ಕೃಷ್ಣ ಪ್ರಸಾದ್ ಅಡ್ಯಂತಾಯ, ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ಅಭಿನಂದನ್ ಶೆಟ್ಟಿ, ಅಂಕದಕಟ್ಟಿಯ ಸಹನಾ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕ ಸುರೇಂದ್ರ ಶೆಟ್ಟಿ, ಕೋಟೇಶ್ವರ ವಿಘ್ನೇಶ್ವರ ಪಾಲಿಪ್ರಾಡಕ್ಟ್ನ ಪಾಲುದಾರ ಸುರೇಶ್ ಬೆಟ್ಟಿನ್, ಕುಂದಾಪುರ ಮಳಿಗೆಯ ಮಾಲಕರಾದ ದಿಗನ್ ಶೆಟ್ಟಿ ಆನಗೋಡು, ಪ್ರಸನ್ನ ಶೆಟ್ಟಿ ಡೂರು, ಬಿಗ್ ಮಿಶ್ರಾ ಪೇಡ ಸಂಸ್ಥೆಯ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳ ಸೇಲ್ಸ್ ಹೆಡ್ ಶ್ರೀಧರ್ ಪಾಟೀಲ್, ಧಾರವಾಡ ನೇತೃತ್ವದ ತಂಡ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24, ಸಮನ್, ಕುಂದಾಪುರ.